ಯೋಜನಾ ಪರಿಷತ್ ಪುತ್ತೂರು ಹಾಗೂ ಈದ್ ಮಿಲಾದ್ ಕಮಿಟಿಯ ಈದ್ ಮಿಲಾದ್ ಕಾರ್ಯಕ್ರಮ ಇದೇ ಶುಕ್ರವಾರ 5ರಂದು ನಡೆಯುವಂತಹ ಈ ಕಾರ್ಯಕ್ರಮಕ್ಕೆ ಈ ಒಂದು ಪ್ರೆಸ್ ಕಾನ್ಫರೆನ್ಸ್ ಇದ್ದಂತಹ ನಮ್ಮ ಅಧ್ಯಕ್ಷರಾದಂತಹ ಯೋಜನಾ ಪರಿಷತ್ ಅಧ್ಯಕ್ಷರಾದಂತಹ ಅಶ್ರಫ್ ಕಲ್ಲಗರ್ ನಮ್ಮ ಜೊತೆ ಇದ್ದಾರೆ. ಅವರಿಗೆ ನಾನು ಆರ್ಥಿಕ ಸ್ವಾಗತ ಬಯಸ್ತಾ ಇದ್ದೇನೆ. ಹಾಗೂ ನಮ್ಮ ಈದ್ ಮಿಲಾದ್ ಕಮಿಟಿಯ ಉಪಾಧ್ಯಕ್ಷರಾದಂತಹ ಅನೀಫ್ ಬಗ್ಮೂಲೆ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಗೆ ನಾನು ಸ್ವಾಗತ ಬಯಸ್ತಾ ಇದ್ದೇನೆ. ಅನೀಫ್ ಬಗ್ಮೂಲೆ ಹಾಗೂ ಕೋಶಾಧಿಕಾರಿ ಹಾಗೂ ಯೋಜನಾ ಪರಿಷತ್ ಕಾರ್ಯದರ್ಶಿಯಾದಂತಹ ನಮ್ಮ ಬಶೀರ್ ಬರ್ಲಾಡ್ಕರ್ ಅವರಿಗೂ ಸ್ವಾಗತ ಮಾಡ್ತಾ ಇದ್ದೇನೆ. ಹಾಗೂ ಇನ್ನೊಬ್ಬ ಪ್ರಧಾನ ಕಾರ್ಯದರ್ಶಿಯಾದಂತಹ ನೌಷಾದ್ ಬೋಲ್ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಗೂ ನಾನು ಆರ್ಥಿಕ ಸ್ವಾಗತ ಬಯಸ್ತೇನೆ. ಹಾಗೂ ಎಲ್ಲ ಪತ್ರಕರ್ತ ಮಿತ್ರರಿಗೂ ರಶೀದ್ ಮೂರಾ ನಮ್ಮ ಈದ್ ಮಿಲಾದ್ ಕಮಿಟಿಯ ಕಾರ್ಯದರ್ಶಿ ಅವರಿಗೂ ನಾನು ಸ್ವಾಗತ ಕೋರ್ತಾ ಇದ್ದೇನೆ. ಹಾಗೂ ಇಲ್ಲಿ ಬಂದಂತ ಎಲ್ಲ ಪತ್ರಕರ್ತ ಮಿತ್ರರಿಗೂ ಸ್ವಾಗತ ಕೋರುತ್ತಾ ಯೋಜನೆ ಪರಿಷತ್ ದಕ್ಷಿಣ ಕನ್ನಡ ಜಿಲ್ಲಾ ಮುಸ್ಲಿಂ ಯೋಜನಾ ಪರಿಷತ್ ಮತ್ತು ಈದ್ ಮಿಲಾದ್ ಸಮಿತಿ ಪುತ್ತೂರು ತಾಲೂಕು ಇದರ ಆಶ್ರಯದಲ್ಲಿ ನಾವು 33 ವರ್ಷದಿಂದ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜನ್ಮದಿನಾಚರಣೆಯನ್ನು ಆಚರಿಸಿಕೊಂಡು ಬರ್ತಾ ಇದೆ. ಈ ಸಲ ವಿಶೇಷವಾಗಿ 1500 ವರ್ಷದ ಜನ್ಮದಿನ. ಇದರ ಪ್ರಯುಕ್ತ ಅದಕ್ಕೆ ಮುಂಚಿತವಾಗಿ ನಾವು 3 ತಾರೀಕಿನ ಹೊತ್ತು MPM ಸ್ಕೂಲಲ್ಲಿ ಬೃಹತ್ ರಕ್ತದಾನ ಶಿಬಿರ ಹಾಗೂ ವರ್ಗೀಕರಣ ಶಿಬಿರವನ್ನು ನಾವು ಏರ್ಪಡಿಸಿದ್ದೇವೆ. ಅದಾದ ಬಳಿಕ 4ನೇ ತಾರೀಕು ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡುವಂಥ ಕಾರ್ಯಕ್ರಮ ಕೂಡ ಇದೆ. ಅದಾದ ಬಳಿಕ ನಮ್ಮ 4:30 ಗಂಟೆಗೆ ದರ್ಬೆಯಿಂದ 5 ತಾರೀಕಿನ ಹೊತ್ತು ಶುಕ್ರವಾರ 4 ಗಂಟೆಗೆ ಐಬಿಯ ವಠಾರದಿಂದ ಕಾಲ್ನಡಿಗೆ ಜಾಥಾ, ಅದು ದಪ್ಪು ಮತ್ತು ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮದೊಂದಿಗೆ ನಮ್ಮ ಜಾಥಾ ಕಿಲ್ಲ ಮೈದಾನದವರೆಗೆ ಬರ್ತಾ ಇದೆ. ಅದಾದ ಬಳಿಕ ಸಭಾ ಕಾರ್ಯಕ್ರಮ. ನಮ್ಮ ಈ ಜಾಥಾವನ್ನು ಉದ್ಘಾಟನೆ ಮಾಡಲಿದ್ದಾರೆ ಕಲಂದರ್ ಈಸ್ಟರ್ನ್ ಮಾಲಕರು, ಈಸ್ಟರ್ನ್ ಗ್ರೂಪ್ ಆಫ್ ಕಂಪನಿಯ ಮಾಲಕರು ಇದನ್ನು ಉದ್ಘಾಟನೆ ಮಾಡಲಿದ್ದಾರೆ. ಧ್ವಜ ಸ್ವೀಕಾರವನ್ನು ಜುನೈದ್ ಬಿಜಿ ಕನ್ಸೆಷನ್ ಇದರ ಮಾಲಕರು. ಮತ್ತು ಧ್ವಜಾರೋಹಣ ಕಾರ್ಯಕ್ರಮ ಇದೆ, ಅದನ್ನು ಹಾಸಿಫ್ ಪರ್ಲಡ್ಕ ಮತ್ತು ಹಾಜಿ ರಫೀಕ್ ರಾಯಲ್ ಗ್ರೂಪ್ ಬೆಂಗಳೂರವರು ನೆರವೇರಿಸಿಕೊಳ್ಳಲಿದ್ದಾರೆ. ದುಆಶ್ರೋಜನು ಸೈಯದ್ ಅಹಮದ್ ಪೂಕೋಯ ತಂಗಲ್ ಮುದರಿಸ್ ಜುಮಾ ಮಸೀದ್ ಪುತ್ತೂರು ಇವರು ದುಆಶ್ರೋಜನ ಮಾಡಲಿದ್ದಾರೆ. ಅಧ್ಯಕ್ಷತೆಯನ್ನು ಡಾಕ್ಟರ್ ಅಬ್ದುಲ್ ಬಸೀರ್ ವಿಕೆ ಅಧ್ಯಕ್ಷರು, ಜನಪ್ರಿಯ ಫೌಂಡೇಶನ್ ಮಂಗಳೂರು ಇವರು ವಹಿಸಲಿದ್ದಾರೆ. ಉದ್ಘಾಟನಾ ಭಾಷಣವನ್ನು MK ಸಿನಾನ್ ಸಕಾಫಿ ಅಜಿಲಮುಗರ್ ಮತ್ತು ಪ್ರಮುಖ ಭಾಷಣ ಸೈಯದ್ ಅಲಿ ಮನ್ನಾನಿ ಇವರು ಭಾಷಣ ಮಾಡಲಿದ್ದಾರೆ. ಅದರಲ್ಲಿ ನಾವು ವಿಶೇಷವಾಗಿ 3 ಹಿರಿಯರಿಗೆ ನಾವು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಅದರಲ್ಲಿ ಹಾಜಿ PA ಉಸ್ಮಾನ್ ಚನ್ನಾರ್ ಸಂಪ್ಯ, ಹಾಜಿ LT ಅಬ್ದುಲ್ ರಜಾಕ್, ಹಾಜಿ ಇಬ್ರಾಹಿಂ ಸಾಗರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಇದೆ. ಅದಾದ ಬಳಿಕ ನಮ್ಮ ನಾಥ ಶರೀಫು ಕಾರ್ಯಕ್ರಮ, ನಂತರ ಅನ್ನದಾನ ಕಾರ್ಯಕ್ರಮ ಕೂಡ ಇದೆ. ನಾವು ಒಂದು 5,000 ಪುತ್ತೂರು ತಾಲೂಕಿನ, ಇದು ಪುತ್ತೂರು ತಾಲೂಕು ಈದ್ ಇಸ್ಲಾಂ ಮಾತ್ರ. ಅದು ಬೇರೆ ಬೇರೆ ಕಡೆ ಬೇರೆ ಬೇರೆ ಇರ್ತದೆ. ಆ ದಿನ ಒಂದೇ ದಿನ ಆದ ಕಾರಣ ಇಲ್ಲ, ವೆಹಿಕಲ್ ಜಾಥಾ ನಾವು ನಿಲ್ಲಿಸಿದೆ. ಅದು ಸಾರ್ವಜನಿಕರಿಗೆ ತೊಂದರೆ ಆಗ್ತದೆ, ನಾವು ಅದನ್ನು ನಿಲ್ಲಿಸಿದೆ. ಅದು ನಾವು ಯಾವ ಕಾನೂನಾತ್ಮಕವಾಗಿ ನಮಗೆ ಯಾವ ರೈಟಿಂಗ್ ಅಲ್ಲಿ ಕೊಟ್ಟೆ ಆ ರೀತಿಯಲ್ಲಿ ನಾವು ನಿಲ್ಲಿಸ್ತೇವೆ. ಕಾನೂನಿಗೆ ಗೌರವ ಕೊಟ್ಟು ಕಾನೂನು ಎಲ್ಲರಿಗೂ ಒಂದೇ ಎಂಬ ದೃಷ್ಟಿಯಲ್ಲಿ ನಾವು ನಮ್ಮ ಕಾರ್ಯಕ್ರಮವನ್ನು ನಮಗೆ ಕೊಟ್ಟಂತ ಅವಧಿಯೊಳಗೆ ನಾವು ನಿಲ್ಲಿಸ್ತೇವೆ. 1500 ಈ ಸಲ ಇಜ್ರಮ್ಮ ಒಟ್ಟಾರೆ ಈಗ ನಮ್ಮ 1 ತಿಂಗಳ ಕಾರ್ಯಕ್ರಮ ನಿರಂತರ ಇರ್ತದೆ. ಮಸೀದಿಗಳಲ್ಲಿ ಈಗಾಗಲೇ ಕಾರ್ಯಕ್ರಮ ಶುರುವಾಗಿದೆ. ವಿದ್ಯಾರ್ಥಿಗೆ ಅದು ವಿಶೇಷವಾಗಿ ಇದರಲ್ಲಿ
ಮಕ್ಕಳ ಕಾರ್ಯಕ್ರಮ, ಅವರಿಗೆ ಭಾಷಣ, ಬೇರೆ ಬೇರೆ ಅವರ ಇದು ಸಾಂಸ್ಕೃತಿಕ ಕಾರ್ಯಕ್ರಮ, ಅವರ ಪ್ರತಿಭೆಯನ್ನು ಪ್ರೋತ್ಸಾಹಿಸುವಂತ ಕೆಲಸ ಇದರಲ್ಲಿ ವಿಶೇಷವಾಗಿ ಮಕ್ಕಳ ಕಾರ್ಯಕ್ರಮ ಜಾಸ್ತಿ ಇರ್ತದೆ. ಎಲ್ಲಾ ಮಸೀದಿಗಳಲ್ಲೂ ಕೂಡ 3 ದಿನದ ಕಾರ್ಯಕ್ರಮ ಇದೆ. ಅದ ನಂತರ ನಾವು ಒಟ್ಟಾಗಿ ಪುತ್ತೂರಿನಲ್ಲಿ ಆ ದಿವಸ 5ನೇ ತಾರೀಕು ದಿವಸ ಆಚರಿಸಿಕೊಂಡು ಬರ್ತಾ ಇದ್ದಾರೆ. ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದಂತೆ ನಮ್ಮ ಕಾರ್ಯಕ್ರಮ ಒಳ್ಳೆಯ ರೀತಿಯಲ್ಲಿ ಶಾಂತಿಯುತವಾಗಿ ನಡೆಯುತ್ತಿದೆ. ಬಹಳ ಚೆನ್ನಾಗಿ, ತುಂಬಾ ಜನರು, ಹೆಚ್ಚು ಕಡಿಮೆ 5ರಿಂದ 10,000 ಜನ ಸೇರುವ ನಿರೀಕ್ಷೆ ಇದೆ ಈ ಸ್ಥಳದಲ್ಲಿ ಜನರಲ್ಲಿ. ಯಾಕಂತ ಹೇಳಿದ್ರೆ ಮೊಹಮ್ಮದ್ ಪೈಗಂಬರ್ ಅವರ 1500ನೇ ಜನ್ಮ ದಿನಾಚರಣೆ ಆಗಿದೆ ಈ ವರ್ಷ. ಈ ಸಂದರ್ಭದಲ್ಲಿ ನಾವು ಕೆಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ರಸೂಲ್ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪೈಗಂಬರ್ ಅವರ 1500ನೇ ಜನ್ಮ ದಿನಾಚರಣೆ ಅಂಗವಾಗಿ ಕೆಲವು ಬ್ಲಡ್ ಕ್ಯಾಂಪ್ ಹಾಗೂ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡುವಂತಹ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಯಾಕಂತ ಹೇಳಿದ್ರೆ ವಾಸ್ತವಿಕ ಈ ಜಗತ್ತಿನಲ್ಲಿ ಇವತ್ತು ಮನುಷ್ಯನ ರಕ್ತವನ್ನು ಪಡ್ಕೊಳ್ತಾ ಇದ್ದಾನೆ, ಜೀವವನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಅಂತ ಈ ಸಂದರ್ಭದಲ್ಲಿ ಮನುಷ್ಯನಿಗೆ ಮರುಜೀವ ಕೊಡುವಂತಹ ಆ ರಕ್ತದಾನ ಶಿಬಿರವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಮತ್ತೆ ಕೆಲವು ಇನ್ನಿತರ ರೋಗಿಗಳಿಗೆ, ಅವರಿಗೆ ಇವರಿಗೆಲ್ಲ ಸಹಾಯಕವಾಗುವಂತೆ ಜಾತಿ ಮತ ಭೇದ ಇಲ್ಲದೆ ರಕ್ತವನ್ನು ವಿತರಣೆ ಮಾಡುವಂತಹ ಈ ರಕ್ತದಾನ ಶಿಬಿರವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಅದೇ ರೀತಿಯಲ್ಲಿ ನಾವು ಬಡ ರೋಗಿಗಳ, ನಮ್ಮ ಮೊಹಮ್ಮದ್ ಪೈಗಂಬರ್ ಅವರು ಹೇಳಿದಂತೆ ಅನಾಥರು ಬಡ ರೋಗಿಗಳನ್ನು ಗೌರವಿಸಬೇಕು ಅಂತ ಹೇಳುವಂತಹ ರೀತಿಯಲ್ಲಿ ಬಡ ರೋಗಿಗಳಿಗೆ ಕಿರು ಕಾಣಿಕೆ ಹಣ್ಣು ಹಂಪಲುಗಳನ್ನು ಕೊಟ್ಟು ಸರ್ಕಾರಿ ಆಸ್ಪತ್ರೆಯಲ್ಲಿ ನಾವು ಗೌರವಿಸುತ್ತಿದ್ದೇವೆ. ಹಾಗೂ ಕೆಲವು ಆಶ್ರಮಗಳಿಗೂ ನಾವು ಕೊಟ್ಟು ಗೌರವಿಸುವಂತಹ ಒಂದು ವ್ಯವಸ್ಥೆಯನ್ನು ಇಟ್ಟುಕೊಂಡಿದ್ದೇವೆ ಅಂತ ಈ ಹಣ್ಣು ಹಂಪಲುಗಳನ್ನು ಕೊಟ್ಟು ಕಿರು ಕಾಣಿಕೆ ಹಣ್ಣು ಹಂಪಲು ಅಂತ ಹೇಳಿದ್ರೆ ದೊಡ್ಡದೇನಲ್ಲ, ಹಣ್ಣು ಹಂಪಲು ಕೊಟ್ಟು ನಾವು ಅವರಿಗೆ ಸಹಕರಿಸಕ್ಕೆ ನಾವೆಲ್ಲ ಸಿದ್ಧರಾಗಿದ್ದೇವೆ. ಆದ್ದರಿಂದ ಈ ಸಂದರ್ಭದಲ್ಲಿ ನಮ್ಮ ಈ ಸಂಘಟನೆಯ ಈ ರಕ್ತದಾನ ಶಿಬಿರಕ್ಕೆ ಎಲ್ಲರೂ ಬಂದು ಸಹಕರಿಸಬೇಕು, ಹಾಗೆ ಹಣ್ಣು ಹಂಪಲು ನೀಡುವಲ್ಲಿ ಕೂಡ ಸಹಕರಿಸಬೇಕು ಹೇಳಿ ನಮ್ಮಲ್ಲೆಲ್ಲರೂ ಕಳಕಳಿಯಿಂದ ಹೇಳಿಕೊಡ್ತಾ ಇದ್ದೇವೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ನನ್ನ ಫೇವರೇಟ್ ನಂದಿನಿ ಚೀಸ್. ಈಗ ಎಲ್ಲರ ಫೇವರೇಟ್ ನಂದಿನಿ ಚೀಸ್.